2021-22 ಸಾಲಿಗೆ ಉಳ್ಳಾಲ ನಗರಸಭೆಟ್ 10,32,00,000 ರೂಪಾಯಿದ ಉಳಿಕೆ ಬಜೆಟ್ನ ನಗರಸಭಾ ಆಯುಕ್ತರು ಶ್ರೀ ರಾಯಪ್ಪ ನಗರಸಭಾ ಬಜೆಟ್ ಅಧಿವೇಶನ ಮಂಡಿಸಿದರು. ಸರ್ಕಾರದಿಂದ ಬರುವ ವಿವಿಧ ಸಿಸಿಕೆಡಿಗಳಲ್ಲಿ 7,18,75,000 ಅನುದಾನವನ್ನು 2021-22 ಸಾಲಿನಲ್ಲಿ ನಿರೀಕ್ಷಣೆ ಮಾಡಲಾಗಿದೆ. ನಗರಸಭಾ ಆಯುಕ್ತರ ವಿವರ ನಾಗರಿಕರಿಗೆ ದಿನನಿತ್ಯದ ಬಳಕೆಗೆ ಅವಶ್ಯಕವಾದ ಕುಡಿಯುವ ನೀರು, ದಾರಿ ದೀಪಗಳ ಮತ್ತು ನಗರ ಸ್ವಚ್ಛತೆ ಆರ್ಥಿಕ ಉಳ್ಳಾಳಕ್ಕೆ ಆದ್ಯತೆ ನೀಡಿ 2021-22 ಸಾಲಿನ ಬಜೆಟ್ ಅನ್ನು ತಯಾರಿಸಲಾಗಿದೆ. ಒಂದು ಶುದ್ಧ ಕುಡಿಯುವ ನೀರು ಸರಬರಾಜಿನ ವ್ಯವಸ್ಥೆಗಾಗಿ ಉಳ್ಳಾಳ ನಗರಸಭೆಯ ನಾಗರಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವುದು ನಗರಸಭೆಯ ಮೂಲಭೂತ ಕರ್ತವ್ಯ. ಇದಕ್ಕಾಗಿ ಕೊಳವೆ ಬಾವಿಗಳನ್ನು ಸೇರಿಸಿ ಮೋಟಾರ್ ಪಂಪು ಮತ್ತು ಪೈಪ್ ಲೈನ್ಗಳ ಪುನರ್ನಿರ್ಮಾಣೆಗಾಗಿ 31 ಲಕ್ಷವನ್ನು ತುರ್ತಾಗಿ ದುರಸ್ತಿಗಾಗಿ 10 ಲಕ್ಷ ನೀರಿನ ಬಿಲ್ಲು ಮುದ್ರಿಸಿ ವಿತರಣೆ ಮಾಡಲು 8 ಲಕ್ಷ ನಗರಸಭೆಗೆ ಕಾಯಂ ನೀರು ಸರಬರಾಜು ಆಪರೇಟರ್ಗೆ ಇಲ್ಲದೇ ಇರುವುದರಿಂದ ಹೊರಗುತ್ತಿಗೆ ಮೇಲೆ ನೀರು ಸರಬರಾಜು ಆಪರೇಟರ್ಗಳನ್ನು ನಿಯೋಜಿಸಲು ಮತ್ತು ಅವುಗಳ ವೇತನ ಪಾವತಿಗಾಗಿ 28,55,000 ಮತ್ತು ಉಳ್ಳಾಳಕ್ಕೆ ಕುಡಿಯುವ ನೀರು ಸರಬರಾಜು ಮಾಡುತ್ತಿರುವ ಮಂಗಳೂರು ನಗರ ಪಾಲಿಕೆಗೆ ಬಿಲ್ಲು ಪಾವತಿಗಾಗಿ 50 ಲಕ್ಷಗಳನ್ನು ನಗರಸಭಾ ನಿಧಿಯಲ್ಲಿ ದಾಖಲಿಸಲಾಗಿದೆ. ಇದಲ್ಲದೆ ಸರ್ಕಾರದಿಂದ ಲಭ್ಯವಾಗುವ ಅನುದಾನದಲ್ಲಿ ನೀರಿನ ಹೊರಬಳಕೆಗಾಗಿ 6.12 ಲಕ್ಷ ಮಳೆ ನೀರು ಕೊಯ್ಲು ಮಾಡಲು ರೂಪಾಯಿ 9.12 ಲಕ್ಷ ಪೈಪ್ಲೈನ್ ವಿಸ್ತರಣೆಗಾಗಿ ಕೊಳವೆ ಬಾವಿ ಮತ್ತು ಮೋಟಾರ್ ಪಂಪ್ಗಳು ಅಳವಡಿಕೆಯೊಂದಿಗೆ ಬೇಸಿಗೆ ಕಾಲದ ನೀರು ಸರಬರಾಜಿನಲ್ಲಿ ಉಂಟಾಗುವ ತೊಂದರೆ ತಪ್ಪಿಸುವ ಸಲುವಾಗಿ ನಗರಕ್ಕೆ ಸ್ವಂತ ಟ್ಯಾಂಕರ್ ಖರೀದಿಗೆ ಸೇರಿದಂತೆ ಸಮರ್ಪಕವಾಗಿ ನೀರು ಸರಬರಾಜು ವ್ಯವಸ್ಥೆಗಳನ್ನು ಮಾಡಲು ವಿವಿಧ ಕಾಮಗಾರಿಗಳಿಗಾಗಿ 15ನೇ ಹಣಕಾಸು ಆಯೋಗದ ಅನುದಾನ ಮತ್ತು ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಬರುವ ಅನುದಾನದಲ್ಲಿ 1,31,00,000 ಮೀಸಲಿಡಲಾಗಿದೆ. ಉಳ್ಳಾಲ ನಗರಸಭೆದ 2021-22 ಸಾಲ್ಟ್ 4,40,00,000 ರೂಪಾಯಿದ ಬಜೆಟ್ ಅನ್ನು ಮಂಡಿಸಾಯಿನ ಆಯುಕ್ತರು ಶ್ರೀ ರಾಯಪ್ಪ ಇನ್ನಿತ ಆದಾಯ ಮೂಲ ಬೊಕ್ಕ ಖರ್ಚಿರದ ವಿವರಣೆ ಮಂಡಿಸಾದ ನಗರಸಭೆದ ಆದಾಯ ಹೆಚ್ಚಿಸಾಯರೆ ಬಾಕಿ ಒರಿದಿನ ತೆರಿಗೆ ವಸೂಲಿ ಅಂಗಡಿ ಬಾಡಿಗೆ ವಸೂಲಿಗೂ ಸದಸ್ಯರಿನ ಸಹಕಾರಕ್ಕೆ ನುಂಡಿರು. ಘನತ್ಯಾಜ್ಯ ವಸ್ತುಗಳ ನಿರ್ವಹಣೆ ನಗರಸಭೆಯ ಮೂಲ ಕರ್ತವ್ಯಗಳಲ್ಲಿ ಒಂದಾದ ಘನತ್ಯಾಜ್ಯ ವಸ್ತುಗಳ ನಿರ್ವಹಣೆಗಾಗಿ 2021-22 ಸಾಲಿನಲ್ಲಿ ಆಯುಕ್ತನ ಆದಾಯದ 21% ಮೀಸಲಿಟ್ಟಿದ್ದು ನಗರಸಭೆಯ ಆದಾಯದಲ್ಲಿ ಉತ್ಪತ್ತಿಯಾಗುವ ಹಸಿ ಕಸವನ್ನು ವಿಕೇಂದ್ರೀಕರಣದ ಮೂಲಕ ವಾರ್ಡ್ ಮಟ್ಟದಲ್ಲಿ ಇಂಡೋ ಕಾಂಪೋಸ್ಟ್ ತಯಾರಿಸಿ ರೈತರಿಗೆ ಹಾಗೂ ತರಕಾರಿ ಬೆಳೆಯುವಂತ ಬೆಳೆಗಾರರಿಗೆ ಕಡಿಮೆ ದರದಲ್ಲಿ ವಿತರಣೆ ಮಾಡಲು ಯೋಜನೆ ಕೈಗೊಳ್ಳಲಾಗುತ್ತದೆ ಮತ್ತು ಮನೆ ಮನೆ ಹಸಿರು ಬಕೆಟ್ ನೀಡಲಾಗುವುದು ಮತ್ತು ಸಾರ್ವಜನಿಕ ಸಾಕಾಣಿಕೆ ವಾರ್ಡ್ಗಳಲ್ಲಿ ಹಸು ಕಸವನ್ನು ಕಡಿಮೆ ಮಾಡುವ ಹಿತದೃಷ್ಟಿಯಿಂದ ಮಡಿಕೆ ಕಾಂಪೋಸ್ಟ್ ತಯಾರಿಸುವ ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ. ನೈರ್ಮಲ್ಯತೆ ವಿಭಾಗದ ವಾಹನಗಳ ಇಂಧನಕ್ಕಾಗಿ 30 ಲಕ್ಷ, ವಾಹನಗಳ ದುರಸ್ತಿಗಾಗಿ 10 ಲಕ್ಷ, ವಿಮೆಗಾಗಿ 5 ಲಕ್ಷ, ಸದರಿ ವಾಹನಗಳ ಡ್ರೈವರ್ಗಳನ್ನು ಹೊರಗುತ್ತಿಗೆ ಆಧಾರದ ಮೇಲೆ ನಿಯೋಜಿಸುತ್ತಿರುವುದರಿಂದ ಅವರುಗಳ ವೇತನ ಪಾವತಿಗಾಗಿ 22,50,000 ಮೀಸಲಿಡಲಾಗಿದೆ. ಇದಲ್ಲದೆ ಕ್ರಿಮಿ ನಾಶಕ ಖರೀದಿಗಾಗಿ ಹಾಗೂ 10 ಲಕ್ಷ, ಬಯೋಮೆಡಿಕಲ್ ತ್ಯಾಜ್ಯ ವಿಲೇವಾರಿಗೆ 1 ಲಕ್ಷ ಮತ್ತು ನೈರ್ಮಲ್ಯಕ್ಕೆ ಕೆಲಸ ಬೇಕಾದ ಸಾಮಗ್ರಿಗಳ ಖರೀದಿಗಾಗಿ ಪೌರ ಕಾರ್ಮಿಕರಿಗೆ ಒದಗಿಸಬೇಕಾದ ಸುರಕ್ಷತಾ ಸಾಮಗ್ರಿಗಳು 3 ಲಕ್ಷದೊಂದಿಗೆ ಸದರಿ ವಿಭಾಗದ ಪ್ರಚಾರ ವೆಚ್ಚಕ್ಕಾಗಿ 1 ಲಕ್ಷ ಮತ್ತು ನೇರ ಪಾವತಿಯಡಿಗೆ ಪೌರ ಕಾರ್ಮಿಕರ ವೇತನ ಪಾವತಿಗಾಗಿ 75 ಲಕ್ಷ ನಗರಸಭಾ ನಿಧಿಯಿಂದ ಹಾಗೂ ಉಳಿದ ಮೊತ್ತವನ್ನು SFC ಅನುದಾನದಲ್ಲಿ ಮೀಸಲಿರಿಸಲಾಗಿದೆ ಮತ್ತು ಮಂಗಳೂರು ನಗರ ಪಾಲಿಕೆ ಕಸ ವಿಲೇವಾರಿಗಾಗಿ ಶುಲ್ಕಕ್ಕಾಗಿ 40 ಲಕ್ಷ ಮೀಸಲಿಡಲಾಗಿದೆ. 15ನೇ ಹಣಕಾಸು ಯೋಜನೆಯಲ್ಲಿ ಆರ್ಗಾನಿಕ್ ಬೇಸ್ಡ್ ಕನ್ವರ್ಟರ್ ಯಂತ್ರದ ಖರೀದಿಗಾಗಿ ಮತ್ತು ಘನತ್ಯಾಜ್ಯ ನಿರ್ವಹಣೆಯ ಇತರ ಕಾಮಗಾರಿಗಳಿಗೆ 1,45,00,000 2021-22 ಸಾಲಿನಲ್ಲಿ ಮೀಸಲಿಡಲಾಗಿದೆ. ತಂಕ್ಲೆ ವಾರ್ಡ್ದ ಸಮಸ್ಯೆ ಪರ್ಪಿ ನೀರು ತಾದಿ ಒಳಚರಂಡಿ ಇಂಚ ಸಮಸ್ಯೆಯನ್ನು ಸಭೆಟ್ ಮಂಡಿಸಾಯಿನ ಸದಸ್ಯರು ಬಜೆಟ್ ಪ್ರತಿ ವಾರ್ಡ್ಗೂ ಮೀಸಲ್ ದೀನ 7 ಲಕ್ಷ ರೂಪಾಯಿನು 10 ಲಕ್ಷಗೂ ಏರಿಕೆ ಮಲ್ಪಡು 7 ಲಕ್ಷ ರೂಪಾಯಿ ಓಡೆಗ್ಲ ಯಾವ್ಜಿ ಪಂಡ ತೆರಿಪಾಯರು. ಅಧ್ಯಕ್ಷರೇ ಒಂದು ಗಮನಕ್ಕೆ ಇದೆಲ್ಲ ಓದುವಾಗ ಇದರಲ್ಲಿ 1 ಕೋಟಿ ಅಂತ 10 ಕೋಟಿ 20 ಕೋಟಿ ಅಂತ ಉಂಟು. ಅದರಲ್ಲಿ ನೋಡುವಾಗ 7 ಲಕ್ಷ ಅದರಲ್ಲಿ ನಿಲ್ಲು ಅದರ ಇದರಲ್ಲಿ ಸ್ವಲ್ಪ ಅನುದಾನ ಹೆಚ್ಚು ಮಾಡುವಾಗೆ ಮಾಡಿ ಅಂತ ನಮ್ದೊಂದು ಮನವಿ. 10 ಲಕ್ಷ ಪ್ರತಿ ಒಂದು ವಾರ್ಡ್ ಇರಬೇಕು. 10 ಲಕ್ಷದಿಂದ ಕಮ್ಮಿ ಇಡ್ಲಿಕ್ಕೆ ಬರಲ್ಲ, ಯಾಕಂದ್ರೆ ಅಷ್ಟು ಹಣ ನಮಗೆ ಸಾಕಾಗುದಿಲ್ಲ. ಈಗ ನಮ್ಗೆ 2 ರೋಡ್ ಕೊಟ್ಟಿದೆ, 2 ರೋಡಿಗೆ 5 ಆಗುದಿಲ್ಲ. ಅದು ನೋಡಿದವರಿದ್ರೆ ಅದಕ್ಕೆ ದನ 10 ಬೋರ್ಡ್ ಐತೆ ಅಂತ. ವಾಸುಕಿ ನಗರ ಒಂದು ಉಂಟು, ಅಲ್ಲಿ ಒಂದು ಮೋರಿ ಇದೆ. ಮೋರಿ ಅಂದ್ರೆ ನಮ್ಮದು ಇಲ್ಲಿಂದ ಬರುತ್ತೆ, ಇಲ್ಲಿ ತೊಕ್ಕೊಟ್ಟು ಬಟ್ಟ
ಹೋಗ್ತದೆ, ಎಲ್ಲ ಕಡೆದ ಹಾಸ್ಪಿಟಲ್ ಎಲ್ಲ ನೀರು ಅಲ್ಲಿ ಬಂದು ಸೇರ್ತದೆ. ಇದು ನಮ್ಮಿಂದನ ವಾರ್ಡಿಂದಾಗಿ, ನನ್ನ ವಾರ್ಡಿಂದಾಗಿ, ನಮ್ಮ ಇವರದು ಚಿತ್ರಕಲಾ ಅವರ ವಾರ್ಡಿಂದಾಗಿ ಅದು ಇಲ್ಲಿಗೆ ಬರುದು. ಒಳ್ಳೆ ನಮ್ಮ ವೀಣಾ ಅವರ ಭಾರಿ ದೊಡ್ಡ ಮೋರಿ ಅದು ಜನರಿಗೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಮಳೆ ಬಂದ್ರೆ ಎಲ್ಲ ಮನೆಗಳಿಗೆ ನೀರು ಹೋಗ್ತದೆ. ಸಾಧಾರಣ ಒಂದು 5 ವರ್ಷದಿಂದ ಅಲ್ಲಿ ಆ ಮೋರಿ ಜಾಸ್ತಿಯಾಗಿ ಎಲ್ಲ ಮನೆಗಳಿಗೆ, ಅದು ಅವರಿಗೆ ಚಿತ್ರಕಲೆ ಗೊತ್ತುಂಟು. ಅವರು ಮೊದಲಿಂದ ಅವ್ರು ನೋಡ್ತಾ ಇದ್ದಾರೆ. ಅದಕ್ಕೆ ಒಂದು ಏನಾದರೂ ಮಾಡ್ಬೇಕು. ದೊಡ್ಡ ಮೋರಿ ಅದು ಎಷ್ಟು ಅಮೌಂಟ್ ಆಗ್ತದೆ ಅಂತ ಗೊತ್ತಿಲ್ಲ. ಅದನ್ನೊಂದು ನಮ್ಗೆ ಇದು ಅಗತ್ಯ ಬೇಕು, ನಮ್ಗೆ ಅಗತ್ಯ ಬೇಕು ಅದು ಸರ್. ಲಾಸ್ಟ್ ಮೀಟಿಂಗ್ ಅಲ್ಲಿ ಹೇಳಿದ್ದೇನೆ ಸರ್, ತೊಕ್ಕೋಟು ನೆಪ್ಪಣ್ಣೂರು ನಗರಸಭೆಯ 72 ಅಂಗಡಿಗಳಿಗೆ ಮತ್ತು ನೆಲಬಾಡಿಗೆ ವಿಷಯದಲ್ಲಿ ಅದರದ್ದು ಲಾಸ್ಟ್ ಟೈಮ್ ಬ್ಯಾಲೆನ್ಸ್ ಎಷ್ಟು ಅಂತ ನಾವು ಲೀಸ್ಟ್ ಕೊಡಿ ಅಂತ ಹೇಳಿದ್ದೇನೆ. ಅದು ನಮ್ಗೆ ಏನು ಬರಲಿಲ್ಲ. ಮತ್ತೆ ಕೆಲವರು ಅವತ್ತು ನೀವೇ ಹೋಗಿದ್ದೀರಿ ಅದ ಬಿಲ್ಡಿಂಗ್ಗೆ ಬೀಗ ಹಾಕಲಿಕ್ಕೆ, ನಾನು ನಿಮಗೆ ಫೋನ್ ಮಾಡಿದ್ದೇನೆ, ದಯವಿಟ್ಟು ಇವತ್ತೊಂದು ನಿಲ್ಲಿ, ನಾಳೆ ಬಂದು ಅದು ಸರಿ ಮಾಡ್ತಾರೆ ಅಂತ ಹೇಳಿ. ಈಗ ಅವರು ಕಟ್ಟಿದ್ದಾರೆ, ಅವರದ್ದು ಓಪನ್ ಉಂಟು, ಕೊಡದವರು ಸಹ ಈಗ ಓಪನ್ ಉಂಟು. ಅದರ ವಿಷಯದಲ್ಲಿ ನೀವು ಕರೆಕ್ಟ್ ಆಗಿ ಈಗ ಮಾಹಿತಿ ಈ 2 ವರ್ಷದಲ್ಲಿ ಎಷ್ಟು ಫಲಾನುಭವಿಗಳಿಗೆ ಈ ಯೋಜನೆ ಸಿಕ್ಕಿದೆ, ಎಷ್ಟು ಫೈಲ್ ಅಪ್ಲಿಕೇಶನ್ ಪೆಂಡಿಂಗ್ ಉಂಟಂತ ಈ ಸದನಕ್ಕೆ ಒಂದು ತಿಳಿಸ್ಕೊಡ್ತೇವೆ. ಇಂದು ಬಜೆಟ್ ಮಂಡನದ ಸಭೆ ಪ್ರತಿ ಸದಸ್ಯರ್ಲ ತಂಗ್ಲೆ ಕ್ಷೇತ್ರದ ವಿಷಯಡ್ ನಗರಸಭೆದ ಆದಾಯ ಹೆಚ್ಚಮಲ್ಪನ ಬಗೆಟ್ ಸಲಹೆ ಕೊರಡು ಅನುದಾನದ ಬಳಕೆಲ ಸರಿಯಾಯಿನ ರೀತಿಯ ಆಪ್ಲೆಕ ಸಲಹೆ ಕೊರಡು ಪಣದ ನಗರಸಭೆಟ್ ಹಿರಿಯ ಸದಸ್ಯರು ಶ್ರೀ ಮೊಹಮ್ಮದ್ ಮುಕ್ಕಚ್ಚೇರಿ ಈ ಪೊರ್ತು ಸಲಹೆ ಕೊರಿಯರು. ಕೌನ್ಸಿಲರ್ಗಳಿಗೆ 7 ಲಕ್ಷ ರೂಪಾಯಿ ಅನುದಾನವನ್ನು ಕೊಡಬೇಕು ಅಂತೇಳಿ ನಾವೆಲ್ಲ ಬಯಸುವವರು. ನಮ್ಮ 1 ವರ್ಷ ಅದರಲ್ಲಿ ಮಾಡಿ ಕೆಲವು ಕೌನ್ಸಿಲರ್ಸ್ ಇರ್ತಾರೆ, ನಮಗದು ಸಾಕಾಗುವುದಿಲ್ಲ, 10 ಲಕ್ಷ ರೂಪಾಯಿ ಕೊಡಬೇಕು ಅಂತ ಹೇಳ್ತಾರೆ. ಇದರಲ್ಲಿ ಒಂದು ಪ್ರಶ್ನೆ ಅಂತ ಹೇಳಿದರೆ, ಕಳೆದ ವರ್ಷಗಳಲ್ಲಿ ಅನೇಕ ಲಕ್ಷ ರೂಪಾಯಿ ಪಂಚಾಯತ್ಗೆ ಬರ್ತಕ್ಕಂಥ ಆದಾಯ ಯಾಕೆ ಬರಲಿಲ್ಲ ಅಂತ ಹೇಳಿ ಒಂದು ಕಠಿಣವಾದ ಒಂದು ನಿಲುವನ್ನ ಯಾಕೆ ತೆಕ್ಕೊಳ್ಳುವುದಿಲ್ಲ ಒಂದು ಅಭಿಪ್ರಾಯ. ಮತ್ತೊಂದು, ಗುತ್ತಿಗೆದಾರರಿಗೆ ಕೊಡ್ಲಿಕ್ಕೆ ಬೇಕಾದಷ್ಟು ಹಣ ಕೂಡ ಬಾಕಿ ಉಂಟಿದೆ ಅಲ್ವಾ? ಕಳೆದ ಮೀಟಿಂಗ್ ನಲ್ಲಿ ಕೆಲವು ಕೌನ್ಸಿಲರ್ಗಳು ಹೇಳ್ತಾ ಇದ್ದಾರೆ, ಹಾಗಾದರೆ ಗುತ್ತಿಗೆದಾರರು ಬರ್ತಾರೆ. ಹೀಗೆ ಸಮಯಗಳು ವ್ಯರ್ಥ ಆಗುವುದಕ್ಕೇನು ನಿಗದಿ ಇಲ್ಲ. ಮೀಟಿಂಗ್ ಆಗ್ತದೆ, ಮೀಟಿಂಗ್ ಆದರೆ ಪಾಪ ಬಡಪಾಯಿ ನಮ್ಮಂತಹ ಕೌನ್ಸಿಲರ್ಗಳಿಗೆ ಕೆಲವರಿಗೆ ಶಾಸಕರ ನಿಧಿ ಸಿಗಬಹುದು, ಕೆಲವರಿಗೆ MP ಅವರ ನಿಧಿ ಸಿಗಬಹುದು, ಕೆಲವರಿಗೆ ಫೈನಾನ್ಸ್ಗಳ ನಿಧಿ ಸಿಗಬಹುದು. ಕೆಲವು ಮಹಿಳಾ ಕೌನ್ಸಿಲರ್ಗಳು ಇನ್ನೂ ಕೂಡ ಕೆಲಸ ಆಗಲಿಲ್ಲ ಅಂತ ಹೇಳಿ ಬಹಳಷ್ಟು ಜಂಜಾಟದಲ್ಲಿ ಇದ್ದಾರೆ. ನಾನು ತಿಳಿದುಬಿಟ್ಟು ಅದಕ್ಕೆ ಆಡಳಿತ ನಡೆಸುವಂತಹ ನಿಮ್ಮಲ್ಲಿ ನೀವು 7 ಲಕ್ಷವ 10 ಲಕ್ಷವ ಕೊಟ್ಟರೆ ನಿಮಗೆ ನಿರ್ಣಯ ಮಾಡಿ ಅಂದಾಜು ಪಟ್ಟಿ ಮಾಡಲು ಎಷ್ಟು ಸಮಯ ಬೇಕು? ಇಂಜಿನಿಯರ್ಗಳನ್ನು ಆ ಅವಾರ್ಡ್ ಕಲಿಸಲಿಕ್ಕೆ ಎಷ್ಟು ಬೇಕು? ಈಗ ಎಲ್ಲ ಕೌನ್ಸಿಲರ್ಗಳು ಹೇಳ್ಬೋದು, ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಟ್ಯಾಕ್ಸ್ ಅನ್ನು ತೆಗಿ. ಆದರೆ ಕೌನ್ಸಿಲರಿಗೆ ಬೇಕಾದಂತ ಅಗತ್ಯ ಮೂಲಭೂತ ಸೌಕರ್ಯ, ಆ ರಸ್ತೆಗಳನ್ನು ಕೌನ್ಸಿಲರ್ಗಳ ಹೆಸರಿನಲ್ಲಿ ನೀವು ಎಷ್ಟು ಸಮಯದಲ್ಲಿ ನಿಮಗೆ ಅದಕ್ಕೆ ಒಂದು ಅವರನ್ನು ಕರೆದುಕೊಂಡು ಹೋಗಿ ಉದ್ಘಾಟನೆ ಮಾಡಲಿಕ್ಕೋ ಏನಾದರೂ ಒಂದು ಸಣ್ಣ ಕಾರ್ಯಕ್ರಮ ಹಾಕಿ ಆ ಒಂದು ರಸ್ತೆಗಳಿಗೆ ಮನೆ ರಸ್ತೆ ಅಂತ ಹೇಳಿ ಒಂದು ಹೆಸರು ಕೊಡಿ. ನಗರಸಭೆಟ್ ದಲ್ಲಾಳಿನ ಕೈ ನಡಪುಣ ಪಂಪು ವಿಷಯಡ್ಲ ಸದಸ್ಯರು ದಿನಕರ್ ಉಳ್ಳಾಲ್, ಡೈಮಂಡ್ ಕೈಲ್ರೆನ ಪಾತೆರಗು ಅಧ್ಯಕ್ಷರು ಶ್ರೀಮತಿ ಚಿತ್ರಕಲಾ ಚಂದ್ರಕಾಂತ್, ಸದಸ್ಯರು ಭಾರತಿ, ವೀಣಾ ಫೆರ್ನಾಂಡಿಸ್ ತಗ್ಲಿನ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ನನ್ನ ಮಧ್ಯೆ ಏನಾದ್ರು ದ್ವೇಷದ ಸಾಧಿಸುವಾಗ ಮಾತನಾಡ್ತಾ ಇಲ್ಲ. ತಪ್ಪು ತಿಳ್ಕೊಳ್ಬೇಡಿ, ನಾನು ಹೇಳಿದ್ದು ಕೇಳಿ ತಗೊಳ್ತಾರಂತೆ ಕ್ರಮ ಮಾಡ್ತೀನಿ. ನಾನು ನಾನು ಹೇಳಿದ್ದು ಯಾರು ಚಂದ್ರಕಲಾ ಹೇಳಿ ಅವ್ರ ಮೇಲೆ ಆಕ್ಷನ್ ಮಾಡ್ತೀನಿ. ಬಲ್ಲಗರ ಮೂಲದಿಂದ ಮಾಹಿತಿ ಸಿಗ್ತಾ ಉಂಟು. ಅದಕ್ಕೆ ನಿಮ್ಮ ಗಮನಕ್ಕೆ ಸದನಕ್ಕೆ ನಾನು ತಂದದ್ದು. ಒಂದು ವೇಳೆ ಅಂತವರು ಯಾರಾದ್ರೂ ಇದ್ದರೆ ಅದರ ಸ್ವಲ್ಪ ಹಿಂದೆ ಹೋಗ್ಲಿ ಅಂತ ಹೇಳಿ ನಾನು ಇಲ್ಲ, ಖಂಡಿತ ಮಾಡ್ತೀನಿ. ಅದು ಕಾಲ ಅದರ ನಿಯಮ ಪ್ರಕಾರ ರೂಲ್ಸ್ ಮಾಡಲಿಕ್ಕೆ ಅವರನ್ನು ತಗೊಳ್ಳಿಕ್ಕೆ ಮಾತ್ರ. ಹಣ ಅವರ ಡೈರೆಕ್ಟ್ ಆ ಪಾರ್ಟಿ ಅಕೌಂಟಿಗೆ ಬೀಳುದು. ಅಧಿಕಾರಿ ಅವರು ಅಧ್ಯಕ್ಷರೇ ಏನಂದ್ರೆ ಬಹುಶಃ ಹೌದೌದು ಸರಿ, ಅದು ಅಕೌಂಟ್ಗೆ ಬೀಳುದು ಹೌದು. ಕಮಿಷನ್ ನಾನು ಮಾತಾಡ್ತಾ ಇದ್ದೀನಿ, ಕಮಿಷನ್ ಅದಕ್ಕೆ 3 ವರ್ಷದಿಂದ ವಸೂಲಿ ಮಾಡಲಿಕ್ಕೆ ಕ್ರಮ ಕೈಗೊಂಡಿದ್ದೀವಿ.
ಇವತ್ತು 14 ಲಕ್ಷ ಮಾಡಿದ್ದೀನಿ. ಯಾಕೆ ಉತ್ತರ ಅವ್ರು ಮತ್ತೆ ಹೇಳ್ತಾರೆ, ನೀವು ನೋಟ್ ಮಾಡಿ. ನಾನು ಹೇಳೋದು ನೋಡ್ಬೇಡಿ, ಅವ್ರು ಇದ್ದಾರೆ. ನಾನು ಹೇಳ್ತೇನೆ ಯಾಕೆ 14 ಲಕ್ಷ ರೂಪಾಯಿ ಆಗಿದೆ. ಇವತ್ತು 5 ಲಕ್ಷ ಇದ್ರೂ 16 ಲಕ್ಷ ರೂಪಾಯಿ ಕೊಟ್ಟಿದ್ದೀರಿ ನೀವು ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಲ್ವಾ. ಅದೇ ರೀತಿಯಲ್ಲಿ ಔಟ್ಸೋರ್ಸಿಂಗ್ ಇದಕ್ಕೆ ಅದಕ್ಕೆ ಕೂಡ ಜಾಸ್ತಿ ಆಗಿದೆ. ದುರಸ್ತಿ ಮೂಲಭೂತ ಮಳೆ ಚರಂಡಿಗೆ ಅದಕ್ಕೆ ಕೂಡ ಖರ್ಚು ಜಾಸ್ತಿ ಮಾಡಿದಿರಿ. ನೀವು ಮಳೆ ಚರಂಡಿ ವಿಚಾರದಲ್ಲಿ ನಾನು ಹೇಳ್ತಿದ್ದೇನೆ, ನೀವು ಜಾಸ್ತಿ ಹಣ ಇಡಬೇಕು. ಯಾಕಂತ ಹೇಳಿದ್ರೆ ನಿಮ್ಗೆ ಮಳೆ ಚರಂಡಿ ಮತ್ತು ತಡೆಗೋಡೆಗೆ ಸರ್ಕಾರದಿಂದ ಯಾವುದೇ ಪ್ರಾಕೃತಿಕ ರೂಪದಲ್ಲಿ ನಿಮ್ಮ ಹಣ ಸಿಗ್ತಾ ಇಲ್ಲ. ತಿಳ್ಕೊಳ್ಳಿ, ಇವರೆಲ್ಲ ನನ್ನ ಟೀಮ್ ಇದ್ದಾಗೆ, ನಾವೆಲ್ಲ 2 ಗಾಡಿ ಚಕ್ಕರೆ ಇದ್ದಾಗೆ ಆಡಳಿತ ಅಧಿಕಾರಿಗಳು, ಕೌನ್ಸಿಲ್ಗಳು ಉತ್ತರ ಕೊಟ್ಟಿದ್ದೀರಿ. ಆಗ ಬ್ರೋಕರ್ಗಿರಿಗೆ ಅಂತ ಹೇಳಿದ್ರೆ ನಾನು ಕಡಿಮೆ ಮಾಡಿದ್ದೇನೆ ಅಂತ ಹೇಳಿದಿರಿ. ಅದರ ಅರ್ಥ ಈ ನಗರಸಭೆಯಲ್ಲಿ ಬ್ರೋಕರ್ಗಿರಿ ನಡೀತೆ ಅಂತ ಹೇಳಿ ಸ್ಪಷ್ಟವಾಗಿ ಮಾತಾಡಿ ಸರ್. ಅಧ್ಯಕ್ಷರ ಮಾನಮರ್ಯಾದೆ ತೆಗೆದಿದ್ದೀರಿ ಈ ಬ್ರೋಕರ್ಗಿರಿ ಇದೆ ಅಂತ ಹೇಳಿ. ನೀವು ಇದು ಸತ್ಯ ಹೇಳುದು, ಅದರ ಅರ್ಥ ಬ್ರೋಕರ್ಗಿರಿ ಇತ್ತ ಅಂತ ಹೇಳಿ. ನಿಮ್ಮ ಕಾಲದಲ್ಲಿ ನನ್ನ ಕಾಲದಲ್ಲಿ ಬ್ರೋಕರ್ಗಿರಿ ಇರಲಿಲ್ಲ, ನನ್ನ ಕಾಲದಲ್ಲಿ ಯಾವುದೇ ಇರಲಿಲ್ಲ, ನನ್ನ ಕಾಲದಲ್ಲಿ ಇರಲಿಲ್ಲ. ಹೇಳ್ತೀರಿ ಇಲ್ಲ, ನಾನು ಪ್ರೂವ್ ಮಾಡಿದ್ದೇನೆ. ನಾನು ಹೇಳ್ತೇನಲ್ಲ, ಯಾವುದೇ ಗುತ್ತಿಗೆದಾರ ಅಂತ ಹೇಳಿ ಅಂತ ನಾನು ಬ್ರೋಕರ್ಗಿರಿ ಮಾಡಿದ್ದೇನೆ ಅಂತ ಹೇಳಿ, ಯಾವುದೇ ಅಧಿಕಾರಿಗಳು ಏನಂತ ಬ್ರೋಕರ್ಗಿರಿ ಮಾಡಿದ್ರೆ ಯಾವುದೇ ನಿಮ್ಮ ಚಾರ್ಜ್ ಅಂತ ಕೊಡಲಿಲ್ಲ. ನಿಮ್ಮ ಮುನ್ಸಿಪಾಲಿಟಿ ನಾನು 1 ರೂಪಾಯಿ ಹಣ ಸದ್ಯಕ್ಕೆ ಕೊಡಲಿಲ್ಲ. ನಾನು ನನ್ನ ಸಂಭಾವನೆ ಕೂಡ ನಾನು ಕೆಲಸ ಕೊಟ್ಟಿದ್ದೇನೆ. ಗೊತ್ತುಂಟಾ, ನಾನು ಬ್ರೋಕರ್ಗಿರಿ ಮಾಡಿಲ್ಲ ನನ್ನ ಲೈಫಲ್ಲಿ, ಇನ್ನೂ ಕೂಡ ಮಾಡಲಿಲ್ಲ. ನನ್ನ ಸಂಭಾವನೆ ಅವರೇ ಹೇಳ್ತಾರಲ್ಲ ಇದ್ದಾರೆ ಅಂತ ಹೇಳಿ, ನಾನು ಕಡಿಮೆ ಮಾಡಿದೆ ಅಂತ ಹೇಳಿರಲ್ಲ. ನಮ್ಗೆ ಗೊತ್ತಿಲ್ಲ, ನಾವು ಸಹ ಹೇಳುದು ಸ್ವಚ್ಛ ಆಡತ್ ಮಾಡ್ಬೇಕಂತ ಹೇಳಿ. ಬ್ರೋಕರ್ಗಿರಿ ಬಗ್ಗೆ ಅವರು ಇವರು ಮಾತಾಡಿದಾಗ ಇದ್ದಾರೆ ಕಡಿಮೆ ಮಾಡಿದೆ ಅಂತ ಹೇಳಿ ಅಂತಕ್ಕದ್ದು. ಬಜೆಟ್ದ ಮಿತ್ತು ಆಕ್ಷೇಪಣೆ ಮಲ್ತಿನ ಸದಸ್ಯರು ಶ್ರೀ ದಿನಕರ್ ಉಳ್ಳಾಲ್ ನಗರಸಭೆಟ್ ಆದಾಯದ ಕೊರತೆ ಉಂಡು, ಟ್ಯಾಕ್ಸ್ ವಸೂಲಾತಿ ಬಾಕಿ ಉಂಡು ಪನ್ಪೇರು, ತೆರಿಗೆ ಏರಿಕೆಲ ಆವಂದೆ 10,32,000 ಉಳಿಕೆ ಎಂಚ ಆಯರೆ ಸಾಧ್ಯ ಪಂಡು ಪ್ರಶ್ನಿಸಾಯರು. ಈ ಪೊರ್ತು ಬಜೆಟ್ ಗಾತ್ರ ಉಳಿಕೆ ಅನುದಾನ ಇಂಚಿತಿ ವಿಷಯದ ಬಗೆಟ್ ನಗರಸಭಾ ಆಯುಕ್ತರು ಬೊಕ್ಕ ದಿನಕರ್ ಉಳ್ಳಾಲ್ರ ನಡುಟು ಒಂತೆ ಬಿರ್ಸದ ಚರ್ಚೆಲ ನಡೆತನರು. ಬಜೆಟ್ ಮಾಡುವಾಗ ಕನ್ಸಿಡರ್ ಮಾಡಿಲ್ಲ. ನಾನು ನನ್ನ ವೈಯಕ್ತಿಕ ಅಲ್ಲ, ಈ ಎಲ್ಲ ಸದಸ್ಯರ ಪರವಾಗಿ ಹೇಳ್ತೇನೆ, ಈ ಬಜೆಟ್ ಮರಣ ಶಾಸನ, ಈ ಬಡವರ ಹೊಟ್ಟಿಗಾಗಿ ಹೊಡೆಯುವಂತ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ನಿಮ್ಮ ಇವತ್ತು ಸದಸ್ಯರು 10 ಮಂದಿ ಮಾತ್ರ, ನಾವು ಇವತ್ತು 17 ಮಂದಿ 18 ಮಂದಿ ಇವತ್ತು ಅಪೋಸಿಷನ್ ಪಾರ್ಟಿಯಲ್ಲಿದ್ದೇವೆ. ನೀವು ಬಜೆಟ್ ಮಂಡನೆ ಮಾಡಿದಲ್ಲಿ ಯಾವುದೇ ರೀತಿಯಲ್ಲಿ ಸಮರ್ಥನೆ ಮಾಡಲಿಕ್ಕೆ ಖಂಡಿತವಾಗಿ ನಮಗೆ ಯಾರಿಂದಲೂ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಬಡವರನ್ನು ಹೊಡಿತಾರೆ, ನಮ್ಗೆ ಹೊಡ್ಲಿಕ್ಕೆ ಬರ್ತಾರೆ, ಹೊಡಿಬೇಕಾದ್ರೆ 4 ಕೋಟಿಯಷ್ಟು ನೀವು ಸಂಗ್ರಹ ಮಾಡಿ ಹೊರಟಿದ್ದೀರಿ. 15ನೇ ಫೈನಾನ್ಸ್ ಅಲ್ಲಿ ನಿಮ್ಗೆ ಲೆಟರ್ ಬಂದಿದೆ, ನೀವು ಟ್ಯಾಕ್ಸ್ ಜಾಸ್ತಿ ಮಾಡಬೇಕು, ಇಲ್ಲದ್ರೆ ನಿಮ್ಗೆ 15ನೇ ಫೈನಾನ್ಸ್ ಅಲ್ಲಿ ಅನುದಾನ ಬರುವುದಿಲ್ಲ ಅಂತ ಹೇಳೋ ವಿಚಾರದಲ್ಲಿ ನೀವು ಟ್ಯಾಕ್ಸ್ ಜಾಸ್ತಿ ಮಾಡಿದಿರಿ. ನೀವು ಹೇಳಿದ್ರಿ ಹಿಂದಿನ ಬಜೆಟ್ ಬಗ್ಗೆ ಮಾತಾಡಿದ್ರೆ ಯಾರು ಮಾತಾಡ್ತಾರೆ? ಹಿಂದಿನ ಬಜೆಟ್ ಅಲ್ಲಿ ನೀವು ಬಜೆಟ್ ಅಲ್ಲಿ ಹಿಂದಿನ ಬಜೆಟ್ ಅಲ್ಲಿ ನೀವು ಪ್ರೊವಿಷನ್ ಇಟ್ಟಿದ್ದೀರಿ. ಅದರ ನಂತರ ಈ ಬಜೆಟ್ ಅಲ್ಲಿ ನಾನು ಎಲ್ಲ ಪಾಯಿಂಟ್ ಮಾತಾಡಿದ್ರೆ ನೀವು ಉತ್ತರ ಕೊಡಿ ಮಾಡಿ. ನಾನು ಹೇಳ್ತೇನೆ, ಎಲ್ಲ ವಿಷಯ ಹೇಳ್ತೇನೆ, ನಂತರ ಮಾತಾಡಿ, ಒಬ್ಬೊಬ್ಬರ ಮಾಡಿ. ಹಿಂದಿನ ಬಜೆಟ್ ಅಲ್ಲಿ ನೀವು 2 crores ಕಲೆಕ್ಷನ್ ಮಾಡಿದ್ರಿ, ಬಜೆಟ್ ಇಟ್ಟಿದ್ರಿ, 2 crores ಬಂದಿದೆ ತೆರಿಗೆಗೆ. ಈ ಸಲ 4,80,00,000 ರೂಪಾಯಿ ನೀವು ಹಾಕಿದ್ರಿ. ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಮಾಡಿದ್ರಿ ಅಂತ ಹೇಳಿ ವಿಚಾರ ಯಾರಿಗೆ ಮಾತಾಡ್ಬೇಡಿ, ನಾನು ಹೇಳ್ತೇನೆ ಅಂತ ವಿಚಾರದಲ್ಲಿ. ಕಳೆದ ಮೀಟಿಂಗ್ ಅಲ್ಲಿ ನೀವು 2020 ಜಿಲ್ಲಾಧಿಕಾರಿಗಳ ಮೀಟಿಂಗ್ ನಲ್ಲಿ ನಡೆದ ಸಭೆಯಲ್ಲಿ ಇನ್ನು ಮುಂದಿನ 3 ವರ್ಷದಲ್ಲಿ ಯಾವುದೇ ಸಂದರ್ಭದಲ್ಲಿ ಟ್ಯಾಕ್ಸ್ ಜಾಸ್ತಿ ಮಾಡ್ಲಿಕ್ಕೆ ಮಾಡಬಾರ್ದು ಅಂತ ಹೇಳಿ ವಿಚಾರದಲ್ಲಿ ಚರ್ಚೆ ಆಗಿ ನಮ್ಮ ಎಲ್ಲ ಈ ಬಡವರ ವಿರುದ್ಧವಾಗಿ ಇಲ್ಲಿ DC ಅವರು ನಿರ್ಣಯ ತೆಗೆದುಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಅವರು ಬೋರ್ಡ್ ಇರಲಿಲ್ಲ, ಅದು ಕೂಡ ತುಂಬಾ ಜಾಸ್ತಿ ಆಗ್ತದೆ ಟ್ಯಾಕ್ಸ್. ಇಷ್ಟು ಟ್ಯಾಕ್ಸ್ ಕಟ್ಟಿದ್ದಾರೆ ಅಂದ್ರೆ ಇವತ್ತು ನೀವು 4,80,00,000 ರೂಪಾಯಿ ಖರ್ಚು ಕಲೆಕ್ಟ್ ಮಾಡ್ಬೇಕಾದ್ರೆ ನಮ್ಮಂತವರ ಇಲ್ಲಿ ಎಲ್ಲ ಸದಸ್ಯರು 1,01,000 ರೂಪಾಯಿ ಇದ್ದರೂ 2,000 ರೂಪಾಯಿ ಅದು ಸೆಕ್ಸ್ ಕೂಡ ಹಾಕಿ ಕೊಡುವಾಗ 2,000 ರೂಪಾಯಿ ಹಾಕಿದ್ರೆ ಅಂತ ಹೇಳೋದು ನಾನು ಹೇಳ್ತೇನೆ. ನೀರಿನ ಬಗ್ಗೆ ನೀವು ಹೇಳಿದ್ರಿ, ಒಳಚರಂಡಿ ಬಗ್ಗೆ 1 ಕೋಟಿ ಮೊದಲ ಬಜೆಟ್ ಅಲ್ಲಿ 60 ಲಕ್ಷ ಇತ್ತು, ಇವತ್ತು 1,80,000 ರೂಪಾಯಿ ಕಲೆಕ್ಷನ್ ಮಾಡ್ತೀರಿ ಅಂತ ಹೇಳಿದ್ರಿ. ನೀರಿನ ತೆರಿಗೆ ಇವತ್ತು ಎಲ್ಲ ಪ್ರದೇಶದಲ್ಲಿ ನೀರಿನ ಸಮಸ್ಯೆ ಉಂಟು. ಇವತ್ತು ಎಲ್ಲಿ ಕೂಡ ನೀರಿನ ಸಮಸ್ಯೆ ಸರಿಯಾಗಿ ಹೋಗ್ತಾ ಇಲ್ಲ, ಯಾವುದೇ ರೀತಿಯಲ್ಲಿ ಇಲ್ಲ. ಇದು ಕಳೆದ 3 ವರ್ಷದಿಂದ ನಾವು ಒದ್ದಾಡ್ತಾ ಇದ್ದೇವೆ. ಮುನ್ಸಿಪಾಲಿಟಿ ವೇಸ್ಟಲ್ಲಿ ಹಾಕಬಾರ್ದು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ಮತ್ತೆ ಡೈಪರ್ಗಳು ಬರ್ತಾ ಇದೆ, ಹೇಳೋದು ಕೇಳಿ, ಡೈಪರ್ಗಳು, ಪ್ಯಾಡ್ಗಳು ಇದೆಲ್ಲ ಮುನ್ಸಿಪಲ್ ವೇಸ್ಟ್ ಸೇರಿದ್ರೆ ತುಂಬಾ ಅಪಾಯಕಾರಿ. ಆದ್ದರಿಂದ ಪ್ರತ್ಯೇಕವಾಗಿ ಅದನ್ನ ಸಂಗ್ರಹ ಮಾಡಿ ಅದನ್ನ ಸೈಂಟಿಫಿಕ್ ಆಗಿ ಡಿಸ್ಪೋಸಲ್ ಮಾಡಬೇಕು. ರಾಮ್ಕಿ ಅವರಿಂದ ಮುಂಡಿಯಲ್ಲಿದೆ, ಅದನ್ನ ಯಾವುದೇ ಕಾರಣಕ್ಕೆ ಈ ವೇಸ್ಟ್ ಅಲ್ಲಿ ಹಾಕಬಾರದು. ನಮ್ಮಲ್ಲಿ ಸುಮಾರು 1.5 ಟನ್ ಬರ್ತಾ ಇದೆ ಡೈಲಿ.
ನೀವು ಇದು ಆರೋಗ್ಯ ಇಲಾಖೆ ಕೆಲಸ ಅಲ್ಲಿ ಮಾಡೋದು ಇಲ್ಲ ಸರ್, ಮುನ್ಸಿಪಾಲಿಟಿ ಕೆಲಸ ಇದು, ಯಾಕೆ ನಿರ್ವಹಣೆ, ನಗರಸಭೆ ಜವಾಬ್ದಾರಿ ಕೂಡ ಉಂಟು. ನೀವು ಅವರಿಗೆ ಕಣಕ್ಕೆ ಹಾಕಿ, ಅವರಿಗೆ ಇದು ಮಾಡಿ, ಮನೆ ಮನೆಯಿಂದ ಬರ್ತಾ ಇದೆ ಬ್ಯಾಡ್ಗಳು, ಮನೆ ಮನೆಯಿಂದ ಬರ್ತಾ ಇದೆ ಬ್ಯಾಡ್ಗಳು ನೋಡಿ, ಮನೆಯಿಂದ ಬರ್ತಾ ಇದೆ ಬ್ಯಾಡ್ಗಳು, ಡೈಪರ್ಗಳು ಬರ್ತಾ ಇದೆ. ಏನ್ ಮಾಡ್ಬೇಕು ಇಂಜೆಕ್ಷನ್ ಕೊಡ್ತಾರೆ ಹೇಳಿ ಹೇಳಿ, ಮನೆ ಸದಸ್ಯರೇ, ಬ್ಯಾಡ್ಗಳು ಬರ್ತಾ ಇದೆ, ಡೈಪರ್ಗಳು ಬರ್ತಾ ಇದೆ. ಅದೇ ರೀತಿ ಹೇಳಿ ಯಾವ ರೀತಿ ವಿಧಾನ ಮಾಡಬೇಕು? ನಾನು ಹೇಳೋದು ಇಂಜೆಕ್ಷನ್ ಕೊಡಿಸಿ ನೋಡಿ, NGT ನಮ್ಮ ಮೇಲೆ ಆಕ್ಷನ್ ಮಾಡ್ತದೆ. NGT ಡೈರೆಕ್ಷನ್ ಕೊಟ್ಟಿದೆ. ಇಂಜೆಕ್ಷನ್ ಕೊಡುವಂತ ವಿಚಾರ ಡೈಪರ್ಗಳು ಬರ್ತಾ ಇದೆ, ಸಿರಿಂಜರ್ಗಳು ಬರ್ತಾ ಇದೆ. ಯಾವುದೇ ಮುನ್ಸಿಪಾಲಿಟಿ ಬೇಸಲ್ಲಿ ವಿಲೀನ ಆದ್ರೆ ನಮ್ಮ ನೌಕರಿಗೆ ತೊಂದರೆ ಆಗ್ತದೆ, ಪೌರ ಕಾರ್ಮಿಕರಿಗೆ ಆಗಿದೆ, ಅವರ ಜೀವಕ್ಕೆ ಹಾನಿ ಆಗ್ತದೆ. ಅದು ಹಾಗಾಗಿ ಸಪರೇಟ್ ಮಾಡಿ, ಸಪರೇಟ್ ಆಗಿ ವಿಲೇವಾರಿ ಮಾಡ್ಬೇಕದನ್ನು. ಉದ್ವೆ ಪೊರ್ತು ತ್ಯಾಜ್ಯದ ಹಸಿಗೊಬ್ಬರ ಬಳಕೆ ಮಲ್ತದು ನಗರಸಭಾ ವಟಾರಡು ಕೃಷಿ ತಜ್ಞರು ಶ್ರೀ ವಿಜಯ್ ಕುಮಾರನ ಕೃಷಿಟು ಬುಲೇನ ತುರೆತ ಕಾಶಿ ಹಲ್ವಲ ಸಬೆಟು ಪಟ್ಟಣಗ ನಮ್ಮ ತೋಟದ ಬುಲೇನ ತುರೆತ ಕಾಶಿ ಹಲ್ವ ತಿಂದದು ಸದಸ್ಯರು ಬಾಯ್ ಚೀಪೆ ಮಲ್ಪಲೆ ಒಂದೆ ಪೊರ್ತು ವಿರಾಮರ್ದ ಬೊಕ್ಕ ಚೀಪೆನೆ ಪಾತೆರೆ ಪಂಡದು ಘೋಷಣೆ ಮಲ್ಪನಾಗ ಬಾರಿ ಬಿರ್ಸರ ಚರ್ಚೆಡಿತ್ತಿನ ಸಬೆಟು ಒರಾನೆ ತೆಲಿಕೆದ ಮೋನೆ ತೋಚಿದು ಬತ್ತಂಡು. ಅದರಿಂದ ನಾವು ಸ್ಪೆಷಲ್ ಆಗಿ ಹಲ್ವಾ ಮಾಡ್ಸಿದ್ವಿ, ದಯಮಾಡಿ ಎಲ್ಲರೂ ತಗೊಳ್ಳಿ. ವಿಶೇಷವಾಗಿ ನಾವೇ ಬೆಳೆಸಿ, ನಾವೇ ತಯಾರು ಮಾಡಿ, ನಾವೇ ಪ್ರಿಪೇರ್ ಮಾಡಿದ್ದು ಬೂದು ಕುಂಬಳಕಾಯಿ ಹಲ್ವಾ ತಿಂದೆ.